ವಿದ್ಯಾರ್ಥಿಗಳ ವೈಜ್ಞಾನಿಕ ಪ್ರತಿಭಾನ್ವೇಷಣೆಗೆ ನಿರಂತರವಾಗಿ ವೇದಿಕೆಯನ್ನು ಒದಗಿಸುತ್ತಾ ಬಂದಿರುವ ಮಂಗಳೂರಿನ ಅಡ್ಯಾರ್ನಲ್ಲಿರುವ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನೇಕ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆಯಾಗಿದೆ. ಇದೇ ನಿಟ್ಟಿನಲ್ಲಿ ಮತ್ತೊಂದು ಕಾರ್ಯಕ್ರಮ ಇಂದು ಸಹ್ಯಾದ್ರಿ ಕಾಲೇಜಿನಲ್ಲಿ ನಡೆಯಿತು. ಕಾಲೇಜಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಸಹ್ಯಾದ್ರಿ ಟೆಕ್ ವಿಷನ್ 2019 ಎನ್ನುವ ವಿಜ್ಞಾನ ಮಾದರಿ ಪ್ರದರ್ಶನ ಮತ್ತು ಸ್ಪರ್ಧೆ ಕೂಡ ನಡೆಯಿತು. ಅಡ್ಯಾರ್ನ ಸಹ್ಯಾದ್ರಿ ಕ್ಯಾಂಪಸ್ನ ನೇತ್ರಾವತಿ ಆಡಿಟೋರಿಯಂನಲ್ಲಿ ಎಲಿವೇಟ್ 50 ಎನ್ನುವ ಪರಿಕಲ್ಪನೆಯಲ್ಲಿ ನಡೆದ ಸಹ್ಯಾದ್ರಿ ಟೆಕ್ ವಿಷನ್ 2019 ಕಾರ್ಯಕ್ರಮವನ್ನು ಕರ್ನಾಟಕ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿಯ ಪ್ರೋಗ್ರಾಂ ಹೆಡ್ ಡಾಕ್ಟರ್ ಸಂಧ್ಯಾ ಆರ್ ಅನ್ವೇಕರ್ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಹ್ಯಾದ್ರಿ ಕ್ಯಾಂಪಸ್ ಅನೇಕ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಹೊರತರಲು ಪ್ರಯತ್ನ ಮಾಡ್ತಾ ಇದೆ. ಇದು ಒಂದು ಉತ್ತಮ ಕಾರ್ಯಕ್ರಮವಾಗಿದೆ. ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ತಮ್ಮ ಐಡಿಯಾವನ್ನ ಇಲ್ಲಿ ನಿರೂಪಿಸಿದ್ದಾರೆ. ವಿಜ್ಞಾನ ಮುಂದುವರಿತಾ ಇದೆ, ನಾವು ಅದರೊಂದಿಗೆ ಮುಂದುವರಿಯಬೇಕು ಅಂತ ಕರೆ ನೀಡಿದ್ರು. Earlier it was KVIT and ICT Society merged into making into this. This is a direct subsidiary, or you can call it as a direct department of IDP dealing with skill development. And along with them I also handle another 6 programs. ಈ ಸಂದರ್ಭ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಅಧ್ಯಕ್ಷ ಮಂಜುನಾಥ್ ಭಂಡಾರಿ ಮಾತನಾಡಿ, ಭಾರತ ಸರ್ಕಾರ ತಂತ್ರಜ್ಞಾನದ ಬೆಳವಣಿಗೆಗೆ ಅನೇಕ ಯೋಜನೆಗಳನ್ನು ರೂಪಿಸಿದೆ. ನಿಮ್ಮ ಪ್ರಾಜೆಕ್ಟ್ಗಳನ್ನು ಪ್ರಾಡಕ್ಟ್ ಆಗಿ ರೂಪಿಸಲು 3 ಲಕ್ಷದವರೆಗೆ ಅನುದಾನವನ್ನ ನೀಡಲು ಮುಂದಾಗಿದೆ. ಇದರಿಂದಾಗಿ ನಿಮಗೆ ಅದ್ಭುತ ಅವಕಾಶಗಳಿದ್ದು ಅನೇಕ ಹೊಸ ಆವಿಷ್ಕಾರಗಳನ್ನ ಮಾಡಿ ಅಂತ ಕರೆ ನೀಡಿದ್ರು. They want to select the best 10 projects to convert to the product. Whichever we select the 10 projects, they are funding each project nearly 3 lakhs. So this was the biggest question mark for us, how to select these projects. ಈ ಸಂದರ್ಭ ಅಟಲ್ ಇನೋವೇಷನ್ ಮಿಷನ್, ಸ್ಟಾರ್ಟ್ಅಪ್ ಇಂಡಿಯಾದ ಉದಯ್ ಬಿರ್ಜೆ, ಎ ಸೂರ್ಯನಾರಾಯಣನ್, ಎಐಸಿಟಿಇನ ಉಪನಿರ್ದೇಶಕ ಡಾಕ್ಟರ್ ಮಧುಕರ್ ಎಂ ವಾವರೆ, ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ನಿರ್ದೇಶಕ ಡಾಕ್ಟರ್ ಡಿಎಲ್ ಪ್ರಭಾಕರ, ಟೆಕ್ ವಿಷನ್ನ ಸಂಚಾಲಕ ಡಾಕ್ಟರ್ ರತೀಶ್ ಚಂದ್ರ ಆರ್ಗಟ್ಟಿ ಮತ್ತಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ನು ಇಂದು ನಡೆದ ಸ್ಪರ್ಧೆಯಲ್ಲಿ ಬಿಇ ಎಂಟೆಕ್ ವಿದ್ಯಾರ್ಥಿಗಳು ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸೇರಿದಂತೆ 3000ಕ್ಕೂ ಅಧಿಕ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸಿದ್ರು. 50ಕ್ಕಿಂತಲೂ ಅಧಿಕ ಪ್ರಾಜೆಕ್ಟ್ಗಳ ಪ್ರದರ್ಶನ ನಡೆಯಿತು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನ ತುಂಬುವ ಯೋಜನೆಗಳ ಮೂಲಕ ತಮ್ಮ ಕೌಶಲ್ಯ ಮತ್ತು ಜ್ಞಾನವನ್ನ ಪ್ರದರ್ಶಿಸಲು ಸಹ್ಯಾದ್ರಿ ಕಾಲೇಜು ಅವಕಾಶ ನೀಡಿದೆ. ಜೊತೆಗೆ ಸಹ್ಯಾದ್ರಿ ಪ್ರಾಜೆಕ್ಟ್ ಸ್ಕೀಮ್ಗೆ 20 ಲಕ್ಷ ಅನುದಾನವನ್ನು ಒದಗಿಸಿದ್ದು, ಇದರಲ್ಲಿ ಪ್ರತಿಯೊಂದು ಅರ್ಹ ವಿದ್ಯಾರ್ಥಿಯ ಯೋಜನೆಗಳಿಗೆ ಅನುದಾನವನ್ನ ಕಾಲೇಜು ನೀಡಲಿದೆ. Basically, this is the robot which we are using for the prototype, and there we have a login system where you can log in before entering the lab and search the required book for the users. So we'll go with the demonstration. So that is the USN username and password. Just log in. Then you have Atlas system book required for the search, and just go for the search. Then you have the list of books where you are supposed to get the required book and press the order button. To different websites, and he needs to log in using a password. And suppose a single user may have to log into more than 20 or 30 websites, and he can't remember the password of each website. What we are doing is we are generating a random passphrase from him and also storing his password in a database.
and locking all his password using a master key. So this is a concept and this is the project which we have. And we came up with an app so that we have the problem that when if you select one region, you can grow paddy here, but you can't grow the paddy in some other region. So you will have to meet the experts or you will have some knowledge about it. So we built an app so that he just have to enter his location and it's a particular particular crop which he want to grow. Through that he can go to the website and he can buy the fertilizers and he can go to the e-commerce website. ಈ ಮೂಲಕ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜು ಒದಗಿಸಿದ ಅವಕಾಶಕ್ಕೆ ಉತ್ತಮ ಪ್ರಶಂಸೆ ವ್ಯಕ್ತವಾಗಿದೆ. ಪವನ್ ಕಾಜಿಮಡ್ಕ, V4 News 24/7 ಮಂಗಳೂರು.